ನಗರಕ್ಕೊಮ್ಮೆ ಭೇಟಿ ಕೊಡಿ. ಇಲ್ಲಿನ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹದಗೆಟ್ಟಿದೆ ಅಂದ್ರೆ ರಸ್ತೆಯಲ್ಲಿ ಹೊಂಡ ಇದೆಯೋ, ಹೊಂಡದಲ್ಲೇ ರಸ್ತೆ ಇದೆಯೋ ಗೊತ್ತಾಗ್ತಿಲ್ಲ. ನಗರದ ಯಾವ ಮೂಲೆಗೆ ಹೋದ್ರೂ ಹೊಂಡ ಗುಂಡಿ ಇದೆ. ರಸ್ತೆ ಅವ್ಯವಸ್ಥೆಯಿಂದ ನಾಗರಿಕರು ನಿತ್ಯ ಅಪಘಾತ, ಮೈಮೂಳೆ ಮುರಿದುಕೊಂಡು ಸಂಕಟ ಪಡ್ತಾ ಇದ್ದಾರೆ. ಯಾವುದೇ ಊರಿಗೆ ರಸ್ತೆಗಳು ಅಂದ್ರೆ ಮನುಷ್ಯನಿಗೆ ಮುಖವಿದ್ದ ಹಾಗೆ. ಉಡುಪಿಗೆ ಎಂಟ್ರಿ ಆಗ್ತಾ ಇದ್ದಂತೆಯೇ ಪಾಳು ಬಿದ್ದ ರಸ್ತೆಗಳು ಪ್ರವಾಸಿಗರನ್ನ ಸ್ವಾಗತಿಸುತ್ತೆ. ಅದರಲ್ಲೂ ಮುಖ್ಯವಾಗಿ ಉಡುಪಿ ಮಣಿಪಾಲ ರಸ್ತೆಯ ಅವ್ಯವಸ್ಥೆಯಿಂದ ಜೀವನಾಡಿಯೇ ಕಿತ್ತಂತಾಗಿದೆ. ವರ್ಷಾಂತ್ಯ ಬಂದ್ರೆ ಉಡುಪಿಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ. ಇಲ್ಲಿ ನಡೆಯುವ ಉತ್ಸವ, ಕಂಬಳ, ಕೋಲ, ನೇಮ, ಯಕ್ಷಗಾನದಲ್ಲಿ ಭಾಗಿಯಾಗಲು ಬಯಸ್ತಾರೆ. ಆದ್ರೆ ಈ ಬಾರಿ ಕರಾವಳಿಯ ಸಾಂಸ್ಕೃತಿಕ ರಾಜಧಾನಿಗೆ ಹಾಳು ರಸ್ತೆಗಳದ್ದೇ ಸ್ವಾಗತ. ಗುಂಡಿಗಳಿಂದ ಹಗಲು ಸಂಚಾರ ಕಷ್ಟವಾದ್ರೆ ರಾತ್ರಿಯಾದ್ರೆ ರಸ್ತೆಗಳೇ ಕಾಣುವುದಿಲ್ಲ. ಮಣಿಪಾಲದಂತಹ ಅಂತಾರಾಷ್ಟ್ರೀಯ ವಿದ್ಯಾನಗರಿಯಲ್ಲೇ ಬೀದಿ ದೀಪವಿಲ್ಲದೆ ಕತ್ತಲಾಗಿದೆ. ನಗರಕ್ಕೆ ಸ್ವಾಗತ ನೀಡುವ ಕರಾವಳಿ ಬೈಪಾಸ್ನ ವಿದ್ಯುತ್ ಕಂಬಗಳಲ್ಲೂ ಕರೆಂಟ್ ಇಲ್ಲ. ಸ್ವಚ್ಛತೆಯಲ್ಲಿ ಉಡುಪಿ ನಗರಸಭೆಗೆ ನಂಬರ್ 1 ಸ್ಥಾನವಿತ್ತು. ದಶಕಗಳಿಂದ ಉಡುಪಿ ಜಿಲ್ಲೆ ಸ್ವಚ್ಛತೆಯ ವಿಚಾರದಲ್ಲಿ ನಂಬರ್ 1 ಎಂಬ ಹೆಸರು ಪಡೆದಿತ್ತು. ಅದೇ ಸದ್ಯ ನಗರದ ಮೋರಿಗಳು ಬಾಯಿ ತೆರೆದುಕೊಂಡು ಕುಳಿತಿವೆ. ಯಾವ ಮೂಲೆಗೆ ಹೋದ್ರೂ ಸಹಿಸಲಾಗದ ದುರ್ವಾಸನೆ ನಗರ ಸೌಂದರ್ಯಕ್ಕೆ ಮಾರಕವೆನಿಸಿದೆ. ನಗರಸಭೆಯಲ್ಲಿ ಚುನಾಯಿತ ಆಡಳಿತ ಇನ್ನೂ ಅಸ್ತಿತ್ವಕ್ಕೆ ಬಾರದೇ ಇರೋದೇ ಇದಕ್ಕೆಲ್ಲ ಮೂಲ ಕಾರಣ. ಅಧ್ಯಕ್ಷ, ಉಪಾಧ್ಯಕ್ಷ ಸ್ಥಾನದ ಮೀಸಲಾತಿಯನ್ನ ಪ್ರಶ್ನಿಸಿ ಹೈಕೋರ್ಟ್ ಮೆಟ್ಟಿಲೇರಿದ ಕಾರಣ ನಗರದ 35 ವಾರ್ಡ್ನ ಚುನಾಯಿತ ಜನಪ್ರತಿನಿಧಿಗಳು ಕೈಕಟ್ಟಿ ಕುಳಿತಿದ್ದಾರೆ. ಜನವರಿ ಬಂದ್ರೆ ಉಡುಪಿಯ ನಾಡ ಹಬ್ಬ, ಪರ್ಯಾಯ ಮಹೋತ್ಸವ ಆರಂಭವಾಗುತ್ತೆ. ಲಕ್ಷಾಂತರ ಭಕ್ತರು ಜಿಲ್ಲಾ ಕೇಂದ್ರದಲ್ಲಿ ನಡೆಯುವ ಮಹೋತ್ಸವದಲ್ಲಿ ಭಾಗಿಯಾಗ್ತಾರೆ. ಆಗಲೂ ರಸ್ತೆಗಳು ಹೀಗೆ ಇರುತ್ತೆ ಅಂದ್ರೆ ಅದು ಉಡುಪಿಯ ಮರ್ಯಾದೆಯ ಪ್ರಶ್ನೆ. ಯಾಕಂತ ಹೇಳಿದರೆ ನಮಗೆ ಇದು ಒಂದು ಪೂಜನೀಯ ಕ್ಷೇತ್ರ, ಅಂದರೆ ಕೃಷ್ಣನ ಪೂಜನೀಯ ಕ್ಷೇತ್ರ. ಅದಕ್ಕೆ ಸಂಬಂಧಪಟ್ಟ ಹಲವಾರು ದೇವಸ್ಥಾನಗಳು ಇದೆ ಎಲ್ಲ ಕಡೆ. ಈಗ ಪುತ್ತೂರಲ್ಲಿದೆ, ಕುಂಜಾರಗಿರಿಯಲ್ಲಿದೆ, ಒಳ್ಳೊಳ್ಳೆ ಚೆನ್ನಾಗಿರತಕ್ಕಂಥ ದೇವಸ್ಥಾನಗಳಿದೆ. ಅದಕ್ಕೊಂದು ಅದು ಎಲ್ಲೋ ಒಂದು ಕಡೆ ಕಾಂಪ್ಯಾಕ್ಟ್ ಆಗಿದೆ ಅಂತಲ್ಲ, ಅದಕ್ಕೆ ನಿರ್ದಿಷ್ಟವಾಗಿ ಇಲ್ಲಿ ಬಂದ ಮೇಲೆ ಇಲ್ಲಿಗೆ ಹೋಗಬೇಕು, ಮಣಿಪಾಲ ಇದೆ, ಮಲ್ಪೆ ಇದೆ, ಇಲ್ಲಿ ಹೋಗುವಾಗ ಅದು ಎಲ್ಲರಿಗೂ ಅಲ್ಲಿ ಹೋಗಬೇಕು ಅಂತ ಅನಿಸ್ಬೇಕು. ಆ ಹೋಗಬೇಕಾದ್ರೆ ಅಲ್ಲಿ ಇರ್ತಕ್ಕಂಥ ರಸ್ತೆಗಳು ಅದು ಕಂಜೆಸ್ಟೆಡ್ ಆಗಿರಬಾರ್ದು. ಅಲ್ಲಿ ಹೋಗುವಾಗ ಅದಕ್ಕೆ ಒಂದು ವಿಷನ್ ಆಗಿರಬೇಕದು. ಅದು ಇಂಥ ಸ್ಥಳಕ್ಕೆ ಹೋಗುವಾಗ ಭಾಳ ಚೆನ್ನಾಗಿದೆ ಅಂತ ಹೇಳುವಂಥ ಪರಿಕಲ್ಪನೆ ಅವ ಹೋಗುವ ಆರಂಭದಲ್ಲಿ ಅವನಿಗೆ ಸಿಗಬೇಕು. ಹಾಗೆ ಸಿಕ್ಕಿದರೆ ಮಾತ್ರ ಆ ಸ್ಥಳಕ್ಕೆ ಒಂದು ಅವ ಹೋಗುವ ಸ್ಥಳಕ್ಕೆ ಮಾತ್ರ ಮಹತ್ವ ಸಿಕ್ಕುವುದಿಲ್ಲ, ಹೋಗುವ ದಾರಿಯುದ್ದಕ್ಕೂ ಅವನು ಅದನ್ನು ಎಂಜಾಯ್ ಮಾಡಿ. ಇದು ಸರ್ಕಾರದ ಸಮಸ್ಯೆ ಅಂತ ನಾನು ತಿಳಿತೇನೆ. ಯಾಕಂತೇಳಿದರೆ ಇಷ್ಟು ಸಮಯ ಆದ ಮೇಲೆ ಕೂಡ ಒಬ್ಬ ಜನಪ್ರತಿನಿಧಿಯಾದವನು ಜನರಿಂದ ಆಯ್ಕೆ ಆದ ಮೇಲೆ ಅವನಿಗೆ ಇನ್ನೂ ಅಧಿಕಾರವನ್ನು ನಿರ್ವಹಿಸಲಿಕ್ಕೆ ಆಗಲಿಲ್ಲ ಅಂತ ಹೇಳುವುದು ಬಹಳ ವಿಪರ್ಯಾಸ ಅಂತದೆ. ನನಗೆ ಇದನ್ನು ಸರ್ಕಾರವಾಗಿ ದೂರಬೇಕು ಅಥವಾ ಜನಪ್ರತಿನಿಧಿಯನ್ನು ದೂರಬೇಕು ಅಂತ ನನಗೆ ಗೊತ್ತಾಗೋದಿಲ್ಲ. 1 ವರ್ಷಗಳ ಕಾಲ ಆದರೂ ಇನ್ನೂ ಅಧಿಕಾರವನ್ನು ಇನ್ನೂ ಇವರು ತಗೊಳ್ಳಿಲ್ಲ ಅಂತ ಹೇಳೋದು ನನಗೇನೋ ಒಂದು ದುರಂತ ಆಗಿ ಕಾಣ್ತದೆ. ಜಿಲ್ಲಾಡಳಿತದ ಜವಾಬ್ದಾರಿಗಳ ನಡುವೆ ಜಿಲ್ಲಾಧಿಕಾರಿಗಳಿಗೆ ನಗರದ ಸಮಸ್ಯೆಗಳ ಬಗ್ಗೆ ಗಮನ ಕೊಡಲು ಪುರುಸೊತ್ತೇ ಇಲ್ಲ. ಗೆದ್ದವರಿಗೆ ಅಧಿಕಾರ ಇಲ್ಲ, ಮತ ಹಾಕಿದವರಿಗೆ ಮರ್ಯಾದೆ ಇಲ್ಲದ ಈ ವ್ಯವಸ್ಥೆ ಬಗ್ಗೆ ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ದಿವಾಕರ್ ಹಿರಿಯಡ್ಕ, ಸ್ಪಂದನ ನ್ಯೂಸ್.